ನಮ್ಮ ಸೇವೆಯನ್ನು ಪ್ರೀತಿಸುವ ಮೂಲಕ ಒತ್ತಡದ ಮಧ್ಯೆಯೂ ಸಮಾಜಕ್ಕಾಗಿ ಸೇವೆ ಸಲ್ಲಿಸುವುದರಿಂದ ಜೀವನದಲ್ಲಿ ನೆಮ್ಮದಿ ಕಾಣಲು ಸಾಧ್ಯವಾಗುತ್ತದೆ ಎಂದು ರೋಟರಿ ಸಮ್ಮೇಳನದ ಚೇರ್ಮನ್ ಅಲೆನ್ ಲೇವಿಸ್ ಹೇಳಿದ್ದಾರೆ. ಪಡುಬಿದ್ರೆಯಲ್ಲಿ ನಡೆದ ರೋಟರಿ ಕ್ಲಬ್ನ 2021-22ನೇ ಸಾಲಿನ ಅಧ್ಯಕ್ಷರಾದ ನಿಜಾಜ್ ಮತ್ತು ತಂಡದ ಪದಪ್ರದಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಗಣೇಶ್ ಆಚಾರ್ಯ ಉಚ್ಚಿಲ ಸಂಪಾದಕತ್ವದ ರೋಟರಿ ಕ್ಲಬ್ನ ಸ್ಪಂದನಾ ಸಂಚಿಕೆಯನ್ನು ಝೋನಲ್ ಅಸಿಸ್ಟೆಂಟ್ ಗವರ್ನರ್ ಡಾಕ್ಟರ್ ಅರುಣ್ ಬಿಡುಗಡೆಗೊಳಿಸಿ ಪ್ರತಿ ವರ್ಷ ವಿಶೇಷ ಕಾರ್ಯಕ್ರಮಗಳೊಂದಿಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಡೆಸುತ್ತಿದೆ. ಈ ಬಾರಿ ಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆಯ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸಿದ್ದ ಕಾಪು ತಾಲೂಕಿನ ಎಲ್ಲಾ ಪತ್ರಕರ್ತರು, ಮೆಸ್ಕಾಂ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತರನ್ನು ಸನ್ಮಾನಿಸಲಾಯಿತು. ಆ ಸ್ಥಾನ ಬಹಳ ಗೌರವದಿಂದ ನಾನು ಸ್ವೀಕರಿಸಿದ್ದೇನೆ. ಸಾಧನೆ ಒಬ್ಬನ ಸೊತ್ತಲ್ಲ, ಸಾಧನೆಗೆ ಜಾತಿ ಬರಲ್ಲ, ಅದು ಯಾರು ಬೇಕಾದರೆ ವಶಪಡಿಸಿಕೊಳ್ಳಬಹುದು. ಸಾಧಿಸಬೇಕಾದರೆ ಅನೇಕ ಅವಕಾಶಗಳು ಒದಗಿ ಬರುತ್ತದೆ. ನಾನು ರೋಟರಿ ಕ್ಲಬ್ನ ಧ್ಯೇಯ ಉದ್ದೇಶವನ್ನು ಅರಿತುಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಉದ್ದೇಶವನ್ನು